ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಭಾರೀ ಮಳೆ ಹಿನ್ನೆಲೆ ಉಪ್ಪಿನಂಗಡಿ ಭಾಗದಲ್ಲಿ ಹಲವು ಮನೆಗಳಿಗೆ ಹಾನಿಯಾಗಿದ್ದು, ಹರಿನಗರ ಎಂಬಲ್ಲಿ 30ಕ್ಕೂ ಮಿಕ್ಕಿದ ಮನೆಗಳಿಗೆ ಹಾನಿಯಾಗಿದೆ. ಇಷ್ಟೆಲ್ಲ ಭಾರೀ ಪ್ರಮಾಣದ ಹಾನಿಯಾದರೂ ಸ್ಥಳಕ್ಕೆ ಯಾವ ಅಧಿಕಾರಿಗಳು ಭೇಟಿ ನೀಡಿಲ್ಲವಾದ ಕಾರಣ ಮಾಜಿ ಶಾಸಕ ಸಂಜೀವ್ ಮಠಂದೂರು ಸ್ಥಳಕ್ಕೆ ಬಂದು ಪರಿಶೀಲಿಸಿ ಘಟನಾ ಸ್ಥಳಕ್ಕೆ ಆಗಮಿಸದ ಅಧಿಕಾರಿಗಳಿಗೆ ಕರೆ ಮಾಡಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇಂಚಿನ ಗಾಡಿ ಅದ್ರಲ್ಲಿ ಅಂಚಿನ ಹೊರ್ತಿ ಅಂಚಿನ ಗಾಡಿ ಕಿತ್ತು ಯಾದವನ್ನ ಇಲ್ಲುಗಳ ಬಸ 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 ಬರ್ತೊಂದು ಕೆಸರು ಮಣ್ಣು ಪೂರ ನಿಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಯಾರು ಕಾಣ್ತಾ ಇಲ್ಲ ನನಗೆ. ನಿಮ್ಮ ಎಲ್ಲಿ ಅದು ಉಪ್ಪಿನಂಗಡಿಗೆ ತಾಗಿ ಇರುವಂಥದ್ದು. ನಿಮ್ಮ ಡೆಪ್ಟಿ ತಹಸೀಲ್ದಾರ್ 2 ಕಿಲೋಮೀಟರ್ ಇರುವಂಥದ್ದು ನಿಮ್ಮ ಡೆಪ್ಟಿ ತಹಸೀಲ್ದಾರ್ ಕಚೇರಿಗೆ ಇಲ್ಲಿಂದ. ಅದು ಹರಿನಗರ ನಂದಿನಗರ. ಹೀಗೆ ಮನೆಗಳಲ್ಲಿ ಕೂಡ ಒಂದು 25 ಮನೆಗೆ ಡ್ಯಾಮೇಜ್.